ನಮಸ್ತೆ ಎಲ್ರಿಗೂ ಶುಭ ದಿನ. ಎಲ್ಲರೂ ಮಾತಿರಲ್ಲ ಸೌಖ್ಯವಿಲ್ಲರಂದೇನುವೆ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಒಂದು ಚಿಕನ್ ಲಿವರ್ ರೆಸಿಪಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ನಾನಿವತ್ತು ನಿಮಗೆ ಚಿಕನ್ ಲಿವರ್ ಗ್ರೇವಿ ಅಥವಾ ಗಸಿ ಮಸಾಲ ಇದು ಯಾವುದು ಬೇಕಾದರೂ ಹೇಳ್ಬೋದು. ಇದರ ಜೊತೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ 4-5 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 10-12 ಬೇವಿನ ಹೆಸರು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ಈರುಳ್ಳಿ ಗೋಲ್ಡ್ ಕಲರ್ ಬಂದಮೇಲೆ ಒಂದು 4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಸೋಂಪಿನ ಪುಡಿಯನ್ನು ಹಾಕ್ಕೊಳ್ಳಿ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೋಂಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋ 1 kg ಚಿಕನ್ ಲಿವರ್ನ ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನ ತುಂಬ ದೊಡ್ಡದಾಗಿ ಇರಲಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಡಿ ಲಿವರ್ನ, ಯಾಕಂದರೆ ಲಿವರ್ ತುಂಬ ಸಾಫ್ಟ್ ಇರೋದ್ರಿಂದ ಪುಡಿ ಆಗುವ ಚಾನ್ಸಸ್ ಇರುತ್ತೆ. ಇವಾಗ 1 kg ಚಿಕನ್ ಲಿವರ್ ಹಾಕೊಂಡಾದ್ಮೇಲೆ 1-2 ಸ್ಪೂನು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಮಾಡಬೇಡಿ, ಪುಡಿ ಆಗುತ್ತೆ ಅದು. ಚೆನ್ನಾಗಿ 1 ನಿಮಿಷ ಮಿಕ್ಸ್ ಆದಮೇಲೆ ನಾವಿದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ನಾನಿಲ್ಲಿ 4-5 ಸ್ಪೂನಷ್ಟು ಮೆಣಸಿನ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅದರ ಅನುಸಾರ ನೀವು ಹಾಕ್ಕೊಳ್ಬೋದು. ಹಾಗೆ 3 ಚಮಚ ಕೊತ್ತಂಬರಿ ಪುಡಿ, ಒಂದು ದೊಡ್ಡ ಸ್ಪೂನಲ್ಲಿ 3 ಚಮಚ ಕೊತ್ತಂಬರಿ ಪುಡಿ, ಹಾಗೆ 2.5 ಚಮಚ ಜೀರಿಗೆ ಪುಡಿ, ಹಾಗೆ ಗರಂ ಮಸಾಲ ಪುಡಿ 1.5 ಚಮಚ. ಆದಷ್ಟು ನೀವು ಮನೆಯಲ್ಲೇ ಮಸಾಲೆನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಪುಡಿಗಳನ್ನ ಮಾಡ್ಕೊಂಡು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಕೊತ್ತಂಬರಿ, ಜೀರಿಗೆ, ಗರಂ ಮಸಾಲೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಮೆಣಸಿನ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಮಾಡ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಸಾಫ್ಟ್ ಇರುತ್ತಲ್ಲ, ಹಾಗಾಗಿ ಪುಡಿ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇದಕ್ಕೆ ನೀರು ಆ್ಯಡ್ ಮಾಡಬೇಕು ಅಂತ ಏನೂ ಇಲ್ಲ, ಯಾಕಂದರೆ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ನಿಮಿಷ ಇದನ್ನ ಬೇಯೋಕ್ಕೆ ಬಿಡೋಣ. ಲಿವರ್ ತುಂಬ ಬೇಗ ಬೇಯುತ್ತೆ ಸಾಫ್ಟ್ ಇರೋದ್ರಿಂದ. ಇವಾಗ 3-3.5 ನಿಮಿಷ ಆಗ್ತಾ ಬಂತು ನೋಡಿ, ಎಷ್ಟು ಚೆನ್ನಾಗಿ ನೀರು ಕಾಣ್ತಾ ಇದೆ. ಅದರಲ್ಲಿ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಸಾಲೆದು ಮನೆಯಲ್ಲೇ ಮಾಡಿರೋ ಮಸಾಲೆ ಅದರಿಂದ ಚೆನ್ನಾಗಿರುತ್ತೆ. ಇವಾಗ ನಾನು 2-2.5 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ. ಇದನ್ನ ಹಾಕೋದ್ರಿಂದ ತುಂಬಾ ಒಳ್ಳೆಯ ರುಚಿ ಬರುತ್ತೆ, ಇದಕ್ಕೆ ಸಖತ್ತಾಗಿರುತ್ತೆ. 2.5 ಚಮಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕಿಲ್ಲ, ಬೇರೆ ನೀರು, ಅದರಲ್ಲೇ ನೋಡಿ ಎಷ್ಟು ನೀರು ಬಂದಿದೆ ಅಂತ. ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡೋಣ. ಇವಾಗ 1 ನಿಮಿಷ ಆಗಿದೆ, ನಮ್ಮ ಚಿಕನ್ ಲಿವರ್ ಗ್ರೇವಿನೂ ರೆಡಿಯಾಗಿದೆ. ನೀವು ಮಸಾಲೆನೂ ಹೇಳ್ಬೋದು ಅಥವಾ ಗಸಿನೂ ಹೇಳ್ಬೋದು, ಯಾವ್ದು ಬೇಕಾದರೂ ಹೇಳ್ಬೋದು. ನೀವು ಬೇಕಾದರೆ ಇದನ್ನ ಬಾಯಿ ಮುಚ್ಚಳ ತೆಗೆದು ಇನ್ನೊಂದು ಸ್ವಲ್ಪ ಹಾಗೆ ಡ್ರೈ ಆಗೋಕ್ಕೆ ಬಿಡ್ಬೋದು, ಆವಾಗ ಡ್ರೈ ಆಗುತ್ತೆ, ಇದು ಚಿಕನ್ ಲಿವರ್ ಡ್ರೈಯೂ ಆಗುತ್ತೆ. ಇವಾಗ ನಮ್ಮ ಚಿಕನ್ ಮಸಾಲ ಗ್ರೇವಿ ರೆಡಿಯಾಗಿದೆ. ನೀವು ಇದನ್ನ ರೈಸ್ ಜೊತೆ ಹಾಗೆ ಚಪಾತಿ ಜೊತೆ ದೋಸೆ ಜೊತೆನೂ ತಿನ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಹೇಗಿತ್ತು ಚಿಕನ್ ಲಿವರ್ ರೆಸಿಪಿ? ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಗ್ರೇವಿ ಟೈಪಲ್ಲೂ ಮಾಡ್ಬೋದು ಅಥವಾ ಡ್ರೈ ಹಾಗೂ ಮಾಡ್ಕೊಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಫುಲ್ ಮಳೆ ನಮ್ಮ ಕಡೆ ನೋಡಿ, ಫುಲ್ ಮಳೆ ಅಂದರೆ ಫುಲ್ ಮಳೆ. 2-3 ದಿನ ಆಯಿತು ಮಳೆ ಅಂದರೆ ಮಳೆ. ಹೊರಗಡೆ ಹೋಗೋಕ್ಕಿಲ್ಲ, ಬೋರು ಒಳಗಡೆ ಕಿತ್ಕೊಬೇಕು. ಹಾಗೆ ನಾನು ಬತ್ತಿ ಹೇಳಿದ್ನಲ್ಲ, ನನ್ನ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಸ್ವಲ್ಪ ದಿನ ಆಗಿತ್ತು, ಬತ್ತಿ ಇರಲಿಲ್ಲ, ಲಾಕ್ಡೌನ್ ಅಲ್ಲ. ಹಾಗಾಗಿ ಈಗ ಮೊನ್ನೆ ಒಂದು 4-5 ಬಂಡಲ್ ಬತ್ತಿ ತಂದರೆ ಇವಾಗ ಆ ವರ್ಕ್ ಸ್ಟಾರ್ಟ್ ಆಗಿದೆ ನಂದು. ಯೂಟ್ಯೂಬ್ ಒಂದು ಕಡೆ, ಬತ್ತಿ ಒಂದು ಕಡೆ, ಹಾಗೆ ಹೋಗ್ತಾ ಇದೆ. ಮಕ್ಕಳೆಲ್ಲ ಒಳಗಡೆ ಇದ್ದಾರೆ. ಇವಾಗ ಚೂರು ಬಿಸಿಲಿದ್ರೆ ಶಟಲ್ ಕಾಕ್ ಆಟ ಆಡ್ತೀವಿ. ಫಸ್ಟ್ ಮನೆಗೆ ಶಟಲ್ ಕಾಕ್ ಮನೆ ತಂದಿದ್ದಾರೆ ಪವೀಂದ್ರನ, ಹಾಗಾಗಿ ಫ್ರೀ ಇದ್ದಾಗ ಅದಾಡ್ತೀವಿ ಅಥವಾ ಲೂಡೋ ಏನಾದರೂ ಆಟ ಆಡ್ತಿರ್ತೀವಿ. ಇವಾಗ ಸಂಜೆ ಆಗ್ತಾ ಬಂತು, 5:15 ಆಗ್ತಾ ಬಂತು. ಇವಾಗಷ್ಟೇ ನೀರೆಲ್ಲ ಬಿಸಿ ಆಗಿಲ್ಲ, ಚೆಪ್ಪು ಅದು ಇದು ಅಂತೆಲ್ಲ ಹೊಲೆಗೆ ತುರುಕಿಸಿ ಬಂದಿದ್ದೀನಿ ನಾನು. ನೋಡಿ ಫುಲ್ ಮಳೆ ಅಂದರೆ ಫುಲ್ ಮಳೆ.
ಕೋಳಿ ದೇವರೇ, ಎಂಥ ಕೋಳಿಗಳ ಕಾಟ ದೇವರೇ. ನನ್ನಂತೂ ಶಿಟ್ ಔಟುತ್ತೆ ಕ್ಲೀನ್ ಮಾಡಿ ಸಾಕಾಗೋಗುತ್ತೆ. ಶಿ ಕೋಳಿ ಅನ್ಸಿ ಶಿ ನಾನು ಮದುವೆಗೆ ಫಸ್ಟಿಗೆ ಬಂದಲ್ಲ, ಅವಾಗ ನಾನು ಕೋಳಿ ಓಡಿಸ್ತಾ ಇದ್ದು ಶೂ ಅಂತ. ಅವಾಗ ನನ್ನ ಅತ್ತೆ ಮಕ್ಕಳೆಲ್ಲ ತಮಾಷೆ ಮಾಡ್ತಾ ಇದ್ರು, ನೀವೆಂತ ಅಲ್ಲಿ ಶೂ ಅಂತ ಓಡಿಸ್ತೀರಂತ, ಇವರೆಲ್ಲ ಸ್ವೆ ಅಂತ ಓಡಿಸೋದಂತೆ. ಹಾಗೆ ಅದೆಲ್ಲ ನೆನಪಾಗತ್ತೆ ಒಂದೊಂದ್ಸಲ. ಈ ಥರ ಡ್ರಮ್ಮಲ್ಲಿ ನೀರೆಲ್ಲ ಫುಲ್ ಮಾಡಿದ್ರೆ ಸಿಟೌಟ್ ಎಲ್ಲ ಗುಡ್ಸೋಕ್ಕೆ ಚೆನ್ನಾಗಿ ಆಗುತ್ತೆ. ಇಲ್ಲಾಂದರೆ ಟ್ಯಾಂಕಿ ನೀರೇ ಆಗಬೇಕು. ಇವಾಗ ಕರೆಂಟ್ ಇಲ್ಲ ನಮಗೆ, ಬೆಳಿಗ್ಗೆ ಹೋದರೆ ಒಂದೊಂದ್ಸಲ ಸಂಜೆ ಬರುತ್ತೆ, ಆಗ ಕಷ್ಟ ಆಗುತ್ತೆ. ಮಳೆಯಿಂದ ಹೊರಗಡೆ ಹೋಗೋಂಗೂ ಇಲ್ಲ, ಮನೆ ಒಳಗಡೆನೇ ಇರಬೇಕು. ನೋಡಿ ಮತ್ತೆ ಶುರುವಾಯಿತು ಜೋರು. ಅದು ತುಂಬ ಚಳಿ ಇರುತ್ತೆ ರಾತ್ರಿ ಅಂತೂ ಖುಷಿ ಆಗುತ್ತೆ ಚಳಿಗೆ. ನಮ್ದು ಅಟ್ಟದ ಮೇಲೆ ನೀರು ಸೊರ್ತಾ ಉಂಟು, ಹಾಗಾಗಿ ಅಂಚೆಲ್ಲ ರಿಪೇರಿ ಮಾಡ್ತಿದ್ದಾರೆ ಮಕ್ಕಳು ಎಲ್ಲ ಸೇರಿ. ನಮ್ಮ ಕೃಷ್ಣನು ಅಟ್ಟದ ಮೇಲೆ ಹೋಗ್ಬೇಕಂತ ಆಟ ಮಾಡ್ತಾ ಇದ್ದಾನೆ. ಕೃಷ್ಣ ಇರು ದೂರ ಬರ್ತುನು, ಅವನಿಗೆ ಅಮ್ಮ ಊರಿಂದು. ನಾವೀಗ ಇಳಿತಿದ್ದೇವೆ ನೋಡಿ. ಇವಾಗ ಅಟ್ಟದಿಂದ ಕಪಿಗಳು ಇಳಿತಾ ಇದ್ದಾರೆ. ಒಂದು ಮಂಗ ಬಂತು, ಬಲ್ಲಂಬೆ ಎರಡನೇ ಮಂಗ ಬಂತು. ಎಂತ ಗೊತ್ತಾ, ನಮ್ಮ ಪ್ರಜ್ಜು ಹೊಸ ಹೇರ್ ಸ್ಟೈಲ್ ಮಾಡಿಸಿದ್ದಾನೆ ಪಾಪ, ತುಂಬಾ ಚಂದ ಆಗಿದೆ. ಅದಕ್ಕೆ ದೃಷ್ಟಿ ಬೀಳತ್ತಂತೆ, ಹೆದ್ರಿಕೆ ಅವನಿಗೆ. ಚಂದ ಆಗಿದೆ, ಅವನು 7ನೇ ಕ್ಲಾಸ್ ಅಲ್ಲ, ಇವಾಗ 5ನೇ ಕ್ಲಾಸ್ ಹುಡುಗ ಅಂತಾರ ಕಾಣ್ತಿದ್ದಾನೆ. ಬಲ್ಲ ಪ್ರಜ್ಜು ನೋಡಿ. 3ನೇ ಮಳೆ ಅಲ್ಲ, ಹಾಗಾಗಿ ಎಲ್ರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬೋರ್ ಆಗ್ತದೆ ಅಂತ ಅವರಿಗೆ. ಇವರಿಗೆ ಒಬ್ನಿಗೆ 24 ಗಂಟೆ ಆಂಟಿ ಬೋರ್ ಆಗ್ತದೆ ಆಂಟಿ ಅಂತ ಬೊಬ್ಬೆ ಹೊಡಿತೀವಿ. ಇನ್ನು ಕೆಲವರಿಗೆ ನೋಡಿ ಮೊಬೈಲ್ ಹತ್ತಾ ಇದ್ದಾರೆ. ಇನ್ಸ್ಟಾದಲ್ಲಿ ಇದೆಯಾ ನಿಶು? ನಿಶು ಇನ್ಸ್ಟಾ ಇನ್ನೊಬ್ರು ಇಲ್ಲಿ ಮೌನವಾಗಿ ಕುಳಿತುಕೊಂಡಿದ್ದಾರೆ ನೋಡಿ. ಅಕ್ಕನಿಗೆ ಒದೀವ ತಂಗಿಯನ್ನು ನೋಡಿದ್ದೀರಾ ನೀವು? ನೋಡಿ ಅಕ್ಕ ಅಂತ ಸ್ವಲ್ಪ ಮರ್ಯಾದೆ ಇಲ್ಲ ನಂಗೆ, ಅವಳಿಗಿಂತ 8 ವರ್ಷಕ್ಕೆ ದೊಡ್ಡವಳು ನಾನು. ಆದ್ರೂ ಓದಿದ್ದಾರೆ ನಂಗೆ ನೋಡಿ. ಅವಳಿಗೆ ನಾಚಿಕೆ, ಅವಳಿಗೆ ಕ್ಯಾಮರಾ ನೋಡ್ಲಿಕ್ಕೆ ನಾಚಿಕೆ. ಸಕ್ಕರೆ ಕಳಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವಳಿಗೆ ಕ್ಯಾಮರಾಕ್ಕೆ ಮುಖ ತೋರಿಸಲ್ಲ ಅಂತ. 2 ದಿನ ನಾನು ಬತ್ತಿ ಕೆಲಸ ಕೃಷ್ಣ ಎಷ್ಟೊತ್ತಿಗೆ ಹೇಳ್ತಾನೆ, ಕೃಷ್ಣ ದಾದಿ ಬಾಬಾ ಇಡೇ ಬಲೆ ತಟ್ಟುವೆ. ಇದು ಮೊನ್ನೆ ತನಕ ಇರ್ಲಿಲ್ಲ, ಬತ್ತಿ ಖಾಲಿ ಆಗಿತ್ತು. ಇವಾಗ ಮೊನ್ನೆ ಒಂದು 5 ಬಂಡ್ಲಿ ತಂದಿದೆ ಬತ್ತಿ ನೋಡಿ. 5 ಬಂಡ್ಲಿ ಇದೆ ಇದರಲ್ಲಿ. ಇದನ್ನ ಯಾವ ಥರ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಇವಾಗ ಲಾಕ್ಡೌನ್ ಟೈಮಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ನೋಡಿ. ಕೆಳಗೆ ಡೀಟೇಲ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾವ ಥರ ಮಾಡೋದು ಅಂತ. ಕಷ್ಟ ಏನಿಲ್ಲ, ದಿನಕ್ಕೊಂದು 100 ರೂಪಾಯಿ ನೀವು ಆರಾಮ್ಸೆ ದುಡಿಬೋದು ಕೆಲಸ ಎಲ್ಲ ಮಾಡಿಕೊಂಡು. ಈ ಥರ ಇರುತ್ತೆ. ಈ ಥರ ಒಂದು 5 ತಂದಿದ್ದಾರೆ, 600 ರುಪೀಸು. ಅದರಲ್ಲಿ 1 5 1 2 ಒಂದು 3000 ತನಕ ನಾವು ದುಡಿಬೋದು. ಇದರಲ್ಲಿ 600 ರೂಪಾಯಿ ಬಂಡಲಲ್ಲಿ 3000 ತನಕ ದುಡಿಬಹುದು. ತುಂಬಾ ಸುಲಭ, ಕಷ್ಟ ಏನೂ ಇಲ್ಲ. ಕೆಳಗಡೆ ಡೀಟೇಲ್ಸಲ್ಲಿ ಯಾವ ಥರ ಮಾಡೋದು ಅಂತ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಯಾರಾದರೂ ಹೆಲ್ಪ್ ಆಗೋದ್ರೆ ಖಂಡಿತ ನೋಡಿ. ಕೃಷ್ಣ
ಇವಾಗ 1:05 ಆಗ್ತಾ ಬಂತು. ಇನ್ನು ಬತ್ತಿ ಎಲ್ಲ ಸ್ವಲ್ಪ ಮಾಡಬೇಕು, ಮತ್ತು ರಾತ್ರಿ ಕೆಲಸ ಎಲ್ಲ ಇರುತ್ತೆ ಮನೆಯದು ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅದೆಲ್ಲ. ಹಾಗೆ ನಾನು ಮೀಶೋನಲ್ಲಿ ರೀಸೆಂಟಾಗಿ 1-2 ಟಾಪ್ ತರಿಸಿದೆ, ನಿಮಗೆ ತೋರಿಸ್ತೀನಿ. ರೀಸೆಂಟ್ ಇವಾಗ ಮಳೆಗೆ ಬಟ್ಟೆ ಎಲ್ಲ ಒಣಗಲ್ಲ, ಹಾಗಾಗಿ ಸ್ವಲ್ಪ ಒಳಗಡೆ ಹಾಕಿದ್ದೀವಿ, ಫುಲ್ ಬಟ್ಟೆ ಅಂತ ಹಾಕಿದೆ. ಆ್ಯಕ್ಚುಲಿ ಮನೇಲಿ ಹಾಕೋಕ್ಕಂತ 2 ಟಾಪ್ಸ್ ತರಿಸಿದೆ ಮೀಶೋನಲ್ಲಿ. ತುಂಬಾ ಚೆನ್ನಾಗಿದೆ. 360ಗೆ 2 ಟಾಪ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಬಟ್ಟೆ ಬಂದು ಕಾಟನ್ ಅಲ್ಲ ಇದು, ಅಂದರೆ ಏನು ಆಗಲ್ಲ ಬಟ್ಟೆ, ಸೆಕೆನೂ ಅಷ್ಟೊಂದೇನು ಆಗಲ್ಲ ಇದ್ರೆ ನಿಮಗೆ ಸೆಕೆಗಾಲದಲ್ಲೂ, ಬಟ್ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿದೆ ಹಾಕೋಕ್ಕೆ. ಒಂದು ಇದು ಮಾತ್ರ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ನಾನು ಸ್ವಲ್ಪ ದೊಡ್ಡದೇ ತಗೊಂಡೆ, ಮತ್ತು ಫಿಟ್ಟಿಂಗ್ ಮಾಡಿಸ್ಬೋದು ಅಂತ ನೋಡಿ. ಈ ಥರ ಲಾಂಗ್ ಇದೆ ಇದು, ನನಗೆ ಉದ್ದ ಬರುತ್ತೆ ಇದು ತುಂಬ. ಹಾಗೆ ತುಂಬಾ ಚೆನ್ನಾಗಿದೆ ಇದು ಬಟ್ಟೆ. ಆ್ಯಕ್ಚುಲಿ ಇದು ವೈಟ್ ಸ್ವಲ್ಪ ಕೊಳಗಿದೆ, ಬಟ್ ಪರವಾಗಿಲ್ಲ, ಹಾಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಸ್ವಲ್ಪ ದೂರ ಏನಾದರೂ ಹೋಗೋಕ್ಕಿದ್ರೆ ಇದೇ ಬಟ್ಟೆನಲ್ಲಿ ಹೋಗ್ಬೋದು. ತುಂಬ ಚೆನ್ನಾಗಿದೆ, ಮನೇಲಿ ಹಾಕೋಕೆ ಕಂಫರ್ಟಬಲ್ ಆಗಿ ನೋಡಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಇಲ್ಲಿ ಫಿಟ್ ಮಾಡಿಸ್ಬೇಕು, ಚೆನ್ನಾಗಿದೆ ಇದು. ನನಗೆ ಆಲ್ಮೋಸ್ಟ್ 3/4 ಹ್ಯಾಂಡ್ ತುಂಬ ಇಷ್ಟ, ಶಾರ್ಟ್ ಹ್ಯಾಂಡ್ ಅಂತ. ಹಾಗಾಗಿ ಆಲ್ಮೋಸ್ಟ್ 3/4 ಹ್ಯಾಂಡೇ ತಗೊತಿರ್ತೀನಿ. ಜಾಸ್ತಿ ನಾನು ಯೂಸ್ ಮಾಡೋದು 3/4 ಹ್ಯಾಂಡ್. ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಇದರ ನಂಬರನ್ನು ನಾನು ಕೆಳಗಡೆ ಡೀಟೇಲ್ಸಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು ನೀವು. ಹಾಗೆ ಇನ್ನು ಮೀಶೋನ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಕೋಡ್ ಕೊಟ್ಟಿರ್ತೀನಿ, ಕೆಳಗಡೆ ಕೋಡ್ ಕೊಟ್ಟಿರ್ತೀನಿ, ಅದರಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಮೀಶೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆವಾಗ ಫಸ್ಟ್ 3 ಯಾವುದಾದ್ರೂ ವಸ್ತುನ ಅಥವಾ ಡ್ರೆಸ್ನ ಆರ್ಡರ್ ಮಾಡಿದರೆ ₹100 ಡಿಸ್ಕೌಂಟ್ ಆಗಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಮೀಶೋ, ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಟೈಮಲ್ಲಿ ಶಾಪ್ಗೆಲ್ಲ ಹೋಗೋಕ್ಕಾಗಲ್ಲ, ಆವಾಗ ನಾವು ಏನಾದರೂ ಅರ್ಜೆಂಟಾಗಿ ಏನಾದರೂ ತರಿಸ್ಬೇಕಿದ್ರೆ ತರಿಸ್ಬಹುದು. ಹಾಗೆ ಇನ್ನೊಂದು ಟಾಪ್ ಇದೆ, ತೋರಿಸ್ತೀನಿ. ಈ ಟಾಪ್ ತುಂಬ ಚೆನ್ನಾಗಿದೆ, ನನಗೆ ಈ ಟಾಪ್ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಕಲರ್. ನನಗೆ ಅರ್ಜೆಂಟಾಗಿ ಸ್ವಲ್ಪ ಹತ್ತಿರಕ್ಕೆ ಏನಾದರೂ ಪೇಟೆಗೆ ಹೋಗಬೇಕಾದ್ರೂ ಇದನ್ನ ಹಾಕೊಬೋದು, ಲೆಗ್ಗಿಂಗ್ಸ್ ಹಾಕೊಂಡು. ತುಂಬಾ ಚೆನ್ನಾಗಿದೆ ಇದು, ಮನೆಗೆ ಹಾಕೋದಕ್ಕೂ ಆಗುತ್ತೆ, ಆ ಕಡೆ ಹೋಗೋದಕ್ಕಾಗುತ್ತೆ, ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಆನ್ಲೈನಲ್ಲಿ ಮೀಶೋನಲ್ಲಿ ಕೆಲವೊಂದು ಡ್ರೆಸ್ನೆಲ್ಲ ತುಂಬ ತರಿಸಿದ್ದೀನಿ, ಅದನ್ನ ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ, ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಡ್ರೆಸ್ ಆಗಲಿ, ಸ್ಯಾರಿ ಆಗಲಿ, ಪ್ಯಾಂಟ್ ಆಗಲಿ, ಅಥವಾ ಮಕ್ಳಿಗೆ ಡ್ರೆಸ್ ಆಗಲಿ, ಆ ಥರ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾನು ಆಲ್ಮೋಸ್ಟ್ ಹೊರಗಡೆ ಹೋಗೋದು ಕಡಿಮೆ, ನಿಮಗೆಲ್ಲ ಗೊತ್ತೇ ಇದೆ. ತುಂಬ ನಾನು ರೇರ್ ಹೊರಗಡೆ ಹೋಗೋದು, ಏನಾದರೂ ಫಂಕ್ಷನ್ಸ್ ಇದ್ದರೆ ಅಥವಾ ಅಪರೂಪಕ್ಕೆ ಹೊರಗಡೆ ಹೋಗೋದು. ಹಾಗಾಗಿ ಜಾಸ್ತಿ ನಾನು ಆನ್ಲೈನಲ್ಲಿ ಇವಾಗ ಅಂದರೆ 2 ವರ್ಷದಿಂದ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅಂದರೆ 2 ವರ್ಷ ನಾನು ಮೀಶೋ ಬಿಸ್ನೆಸ್ ಮಾಡ್ತಿದ್ದೆ, ಬಟ್ ಇವಾಗ ಸ್ಟಾಪ್ ಆಗಿದೆ, ಮಾಡ್ತಾ ಇಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಎಲ್ಲ ಒಟ್ಟಿಗೆ ಆದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಇವಾಗ ಬಿಟ್ಬಿಟ್ಟಿದ್ವಿ, ಎಲ್ಲ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಬೇರೆ, ನಮ್ಮದು ಪಾರ್ಟ್ ಟೈಮ್ ಜಾಬ್, ಬತ್ತಿ ಎಲ್ಲ ಒಟ್ಟಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಬಿಟ್ಟಿದ್ದೀನಿ. ಇವಾಗ ಯೂಟ್ಯೂಬ್ ಆಯಿತು, ಬತ್ತಿ ಆಯಿತು, ಮನೆ ಕೆಲಸ ಆಯಿತು, ಹಾಗೆ ನನ್ನ ಪುಟ್ಟ ಕೃಷ್ಣನ ನೋಡ್ಕೊಳ್ಳೋದಾಯಿತು. ಅವನ್ನ ನೋಡ್ಕೊಳ್ಳೋದು ಒಂದೊಂದ್ಸಲ ತುಂಬ ದೊಡ್ಡ ಕೆಲಸ ಅನಿಸುತ್ತೆ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ತುಂಬ ತರಲೆ ಮಾಡ್ತಾನೆ, ಒಬ್ಬೊಬ್ಬನೇ ಹೋಗ್ತೀವಿ ಆಗಿದ್ದಕ್ಕೆ ಮನೆಗೆಲ್ಲ ಹೇಳೋದೇ ಇಲ್ಲ, ಒಂದೊಂದ್ಸಲ ಒಬ್ಬನೇ ಹೋಗ್ತಾನೆ, ಹಾಗಾಗಿ ನೋಡ್ತಾನೆ ಇರಬೇಕಾಗುತ್ತೆ. ಓಕೆ ನೋಡಿ, ತುಂಬ ಚೆನ್ನಾಗಿದೆ ಡ್ರೆಸ್ಸು, ನೀವು ತೊಗೊಬೋದು ಬೇಕಿದ್ರೆ. ನಿಮಗೆ ಡ್ರೆಸ್ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನು ಮಾಡಬಹುದು, ತೊಂದರೆ ಇಲ್ಲ. ಅಮೌಂಟ್ನ ಫುಲ್ ಹಾಗೆ ವಾಪಸ್ ಕೊಡ್ತಾರೆ. ಹಾಗೆ ಎಕ್ಸ್ಚೇಂಜ್ ಮಾಡ್ಬೋದು, ಸೈಜ್ ಏನಾದರೂ ಆ ಕಡೆ ಈ ಕಡೆ ಆದರೆ. ಆರ್ಡರ್ ಆದಮೇಲೆ ಮಿಸ್ ಆಗಿದ್ರೆ ಕ್ಯಾನ್ಸಲ್ ಮಾಡ್ಬೋದು. ಎಲ್ಲದಕ್ಕೂ ಇದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ನಿಮಗೆ ಒಂದ್ಸಲ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಯಾರಾದರೂ ಮಾಡಿಲ್ಲ ಅಂದರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ, ಮನೇಲಿರೋರಿಗೂ ಹಾಗೆ ಮನೇಲಿರೋ ಲೇಡೀಸ್ಗೂ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಮಾಡಿ ನೋಡಿ ಅದರಲ್ಲಿ, ಹಾಗೆ ಅದರಲ್ಲೆಲ್ಲ ಇರುತ್ತೆ ನಿಮಗೆ ಯಾವ ಥರ ಮಾಡಬೇಕು ಅಂತ, ಅದರಲ್ಲೇ ಕೊಟ್ಟಿರ್ತಾರೆ. ನನಗೆ ಫಸ್ಟ್ 1 ವರ್ಷ ತುಂಬ ಚೆನ್ನಾಗಿ ಪರವಾಗಿಲ್ಲ, ಚೆನ್ನಾಗಿತ್ತು ಬಿಸ್ನೆಸ್ಸು. ಆಮೇಲೆ ನಾನೇ ಸ್ವಲ್ಪ ನಿಧಾನ ಮಾಡ್ತಾ ಬಂದೆ, ಇವಾಗ ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಗೆ ಹೋಗಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನಾನು ಕೆಳಗಡೆ ಕೊಟ್ಟಿರ್ತೀನಿ ಒಂದು ಕೋಡು, ಅದರಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಓಕೆ, ಹಾಗಾದರೆ ನಾನು ಇವತ್ತಿನ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಬಾಯ್, ಟೇಕ್ ಕೇರ್.